ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತಿನ ಶ್ರೀಕೃಷ್ಣ ಪುಟ್ಟ ಕಿಟ್ಟ ಅಲಂಕಾರ ಅಂತೆ, ಲಿಟ್ಲ್ ಕೃಷ್ಣ ಅಲಂಕಾರ. ಇವತ್ತು ಪೂಜೆಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ನಾವು ನಿನ್ನೆ ಏಕಾದಶಿ ಮಾಡಿದ್ವಿ. ಇವತ್ತು ಕೃಷ್ಣ ಮಠದಲ್ಲಿ ಏಕಾದಶಿ ಇತ್ತು. ಆದ ಕಾರಣ ಮುಖ್ಯ ಪ್ರಾಣದೇವರಿಗೆಲ್ಲ ಅಲಂಕಾರ ಆಗಿಲ್ಲ, ನೀವು ಕಾಣ್ಬೋದು. ಇದು ಕೃಷ್ಣ ಮಠದ ಎಂಟ್ರೆನ್ಸಲ್ಲಿ ಸಿಗುವಂಥ ಚೆನ್ನಕೇಶವ ದೇವರು, ಅಂದರೆ ಕನಕದಾಸರು ಪೂಜಿಸಿದಂಥ ದೇವರು. ನೋಡ್ಕೋತಾ ಬನ್ನಿ. ಆನಂತರ ಇವತ್ತು ದ್ವಾದಶಿ ಪಾರಣೆಗೆ ಏನೆಲ್ಲ ಮಾಡಿದೆ ಅಂತ ಹೇಳೋದನ್ನು ನೋಡ್ಕೋತಾ ಬರೋಣ. ಪಲಿಮಾರ್ ಶ್ರೀಗಳ ಪಟ್ಟದ ದೇವರ ಪೂಜೆಯನ್ನು ನೀವು ಇಲ್ಲಿ ಕಾಣ್ಬೋದು. ಇವತ್ತು ನೋಡಿ ದ್ವಾದಶಿ ಪಾರಣೆಗೆ ಗಂಜಿ, ಚಟ್ನಿ, ಕೋಸಂಬರಿ, ಆನಂತರ ಇಡ್ಲಿ ಇದೆಲ್ಲ ಮಾಡಿದ್ದೆ. ನಿನ್ನೆ ರಾತ್ರಿ ಏನು ಮಾಡಿಟ್ಟಿದೆ ನೋಡೋಣ. ಪುದೀನ ಇತ್ತು, ಪುದೀನ ತೊಳೆದು ಕ್ಲೀನ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನೆಲ್ಲಿಕಾಯಿ 3 ರಿಂದ 4 ನೆಲ್ಲಿಕಾಯಿ ಹಾಕ್ಕೊಂಡು ಜ್ಯೂಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಗೋಯ್ತು. ನಾಳೆ ಮಿಕ್ಸಿಯಲ್ಲಿ ರುಬ್ಕೊಂಡು ಬೆಲ್ಲ ಹಾಕಿದರೆ ಆಗೋಗ್ಬಿಡುತ್ತೆ. ಬೆಳಗ್ಗೆ ತುಂಬ ಗಡಿಬಿಡಿ ಆಗುತ್ತೆ ನನಗೆ, ಯಾಕಂದರೆ ರಂಗೋಲಿ ಹಾಕೋದು, ಹೂ ಕೊಯ್ಯೋದು, ಮನೆ ಕ್ಲೀನ್ ಮಾಡೋದು ಎಲ್ಲನೂ ಇರುತ್ತೆ. ಒಲೆ ಉರಿ ಹಚ್ಚಿ ನಾವು ಮಾಡಬೇಕಲ್ವ. ಅದಕ್ಕೆ ಸ್ವಲ್ಪ ಮುಂಚಿನ ಹೊತ್ತು ರೆಡಿ ಮಾಡಿ ಇಟ್ಕೋತೀನಿ. ನೋಡ್ಬೋದು ನೀವಿಲ್ಲಿ. ಈಗ ಸೆಕೆ ಇದ್ದ ಕಾರಣ ಸ್ವಲ್ಪ ಜ್ಯೂಸ್ ಎಲ್ಲ ಬೇಕು ಅನಿಸುತ್ತೆ. ಈ ಪುದೀನ, ನೆಲ್ಲಿಕಾಯಿ ಎಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ನೆಲ್ಲಿಕಾಯಿ ಅಂತೂ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಎಟ್ ಎನಿ ಕಾಸ್ಟ್ ಯಾವುದೇ ಟೈಪಲ್ಲಾದರೂ ದಿನಕ್ಕೆ ಒಂದು ನೆಲ್ಲಿಕಾಯಿ ಹೊಟ್ಟೆಗೆ ಹೋದರೆ ಒಳ್ಳೆಯದು. ನೋಡಿ, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಸ್ವಲ್ಪ ಪೆಪ್ಪರ್ ಪುಡಿ, ಜೀರಿಗೆ ಪುಡಿ, ಆನಂತರ ನಾನು ಇದು ಸೋಂಪು ಕೂಡ ಹಾಕ್ಕೊಂಡಿದ್ದೆ. ಫನೆಲ್ ಸೀಡ್ಸ್ ಅಂತ ಹೇಳ್ತಾರಲ್ಲ, ಅದನ್ನೂ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ಮಾರನೇ ದಿವಸ ಹಾಕ್ಕೊಂಡಿರೋದು. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾನು. ಮಾರನೇ ದಿವಸ ಬೆಳಗ್ಗೆ ಜಸ್ಟ್ ಮಿಕ್ಸಿಗೆ ಹಾಕಿದರೆ ಸರಿ. ತುಂಬಾ ಹರಿಬರಿ ಆಗುತ್ತೆ. ದ್ವಾದಶಿ ಆದ ಕಾರಣ ಮೈಯಲ್ಲಿ ಅಷ್ಟು ಎನರ್ಜಿ ಕೂಡ ಇರೋದಿಲ್ಲ ನಮಗೆ, ನೋಡ್ಬೋದು. ಆನಂತರ ನನ್ನ ಫ್ರೆಂಡ್ ಆಶಕ್ಕ ಅಂತ ಇದ್ದಾರೆ, ಅವರು ಒಂದು ಗುಜ್ಜೆ ಅಥವಾ ದೇವಿ ಹಲಸು ಅಂತ ಹೇಳ್ತಾರೆ, ಅದನ್ನ ಕೊಟ್ಟಿದ್ರು. ಆನಂತರ ನೋಡಿ, ಇದು ಹೀರೆಕಾಯಿ ಕೊಟ್ಟಿದ್ರು, ಅವರು ಮನೆಯಲ್ಲಿ ಬೆಳೆದಿರುವಂಥದ್ದು. ತುಂಬಾ ಎಳೆದಾಗಿ ತುಂಬಾ ಚೆನ್ನಾಗಿತ್ತು. ಅದೊಂದು ದಾಲ್ ಮಾಡೋಣ ಇವತ್ತಂದರೆ ದ್ವಾದಶಿಗೆ ಮಾಡಿದ್ದು. ನಾನು ಮುಂಚಿನ ಹೊತ್ತು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ತುಂಬ ಎಳೆದಾಗಿ ತುಂಬಾ ಚೆನ್ನಾಗಿತ್ತು, ನೋಡ್ಬೋದು. ಇದನ್ನು ಒಂದು ಹೆಚ್ಚಿಟ್ಕೊಂಡಿದ್ದೀನಿ, ಕಾಣ್ಬೋದು. ಆನಂತರ ದಿವಿ ಹಲಸು ಅವರ ಅಮ್ಮನ ಮನೆಯಿಂದ ಬಂದಿದ್ದು ಕೊಡ್ತಾರೆ ನಮಗೆ. ಒಳ್ಳೆ ಫ್ರೆಂಡ್ ನನಗೊಂದು, ನೋಡ್ಬೋದು. ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಆನಂತರ ಅದಕ್ಕೆ ಒಂದು ಕಾಯಿ ಮೆಣಸು, ಅರಶಿನ, ಶುಂಠಿ, ಇಂಗು ಇಷ್ಟನ್ನು, ಆಮೇಲೆ ಉಪ್ಪು ಇಷ್ಟು ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ದಿವಸ ನಾವು ಇದು ಬೇಯಿಸ್ಕೋಬೋದು. ಮೊನ್ನೆ ಕಮೆಂಟ್ಸಲ್ಲಿ ಯಾರೋ ಹೇಳಿದ್ರು, ಮುಂಚಿನ ಅವತ್ತು ಹಿಟ್ಟಿಗೆ ಉಪ್ಪು ಹಾಕಿದರೆ ಅದು ಮುಸುರೆ ಆಗುತ್ತೆ ಅಲ್ವಾ ಅಂತೇಳಿ. ನಮ್ಮ ಮನೆಯಲ್ಲಿ ಯಾವ ಕ್ರಮ ಉಂಟು ಆ ಥರ ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ. ನಮ್ಮ ಮನೆಯಲ್ಲಿ ಉಪ್ಪು ಬೆಳೆಸಿದರೆ ಮುಸುರೆ ಅಲ್ಲ. ನಮಗೆ ಅದು ನಮ್ಮ ಮನೇಲಿ ಯಾರೂ ಆ ಥರ ಮಾಡಲ್ಲ, ಉಡುಪಿಯಲ್ಲೇ ಯಾರೂ ಮಾಡಲ್ಲ. ನೋಡಿ, ಇದಕ್ಕೆ ಇಂಗು, ಅರಿಶಿನ ಇದೆಲ್ಲ ಹಾಕಿ, ಉಪ್ಪೆಲ್ಲ ಹಾಕಿ ಮುಚ್ಚಿ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮಾರನೇ ದಿವಸ ದಾಲ್ ಬೇಯಿಸಿ ಅದಕ್ಕೆ ಒಂದು ಹಾಕಿಬಿಟ್ರೆ ಆಗೋಗ್ಬಿಡ್ತು. ಆಮೇಲೆ ಒಂದು ಒಗ್ಗರಣೆ ಕೊಟ್ಟರೆ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಗುತ್ತೆ ಅಂದ್ಬಿಟ್ಟು ಬೇಗ ಆಗುತ್ತೆ ಬೆಳಗ್ಗೆ ಅಂತ ಮಾಡಿದ್ದೆ. ನೋಡಿ, ನನ್ನ ಚಾಕು ಶಾರ್ಪ್ ಮಾಡೋದಂತ ನಾನು ಮುಂದೆನೂ ತೋರಿಸಿದ್ದೀನಿ ನಿಮಗೆ. ತುಂಬಾ ಚೆನ್ನಾಗಾಗುತ್ತೆ. ನಿಮ್ಗೆ ಇಷ್ಟ ಆದರೆ ಅದನ್ನ ಬೈ ಮಾಡಿ. ಒಂದು 200 ರೂಪಾಯಿ ಒಳಗೆ ಇದೆ. ಎಷ್ಟೇ ಚಾಕು ಬಡ್ಡಾಗಿದ್ರು, ಅಂದರೆ ಅದು ಶಾರ್ಪ್ನೆಸ್ ಕಳ್ಕೊಂಡಿದ್ರು ಅದು ನೀಟಾಗಿ ಶಾರ್ಪ್ ಆಗುತ್ತೆ ಇದರಲ್ಲಿ. ನನಗೆ ದಿವಿ ಹಲಸು ನಾನು ಮೆಟ್ಕತ್ತಿಯಲ್ಲೂ ಮಾಡ್ಬೋದಿತ್ತು, ನನಗೆ ಚಾಕುವಲ್ಲಿ ಮಾಡಬೇಕು ಅಂತ. ಚಕ ಆಗುತ್ತಲ್ಲ, ತುಂಬ ಸ್ಪ್ರೆಡ್ ಆಗೋದಿಲ್ಲ ಅಂತ ನಾನು ನೋಡಿದ್ರಿ. ಈ ಥರ ಕಟ್ ಮಾಡಲಿಕ್ಕೆ ಎಷ್ಟು ನೀಟಾಗಿ ಬಂದಿದೆ ಅಂತ ಕಾಣ್ಬೋದು. ಇದನ್ನ ಕಟ್ ಮಾಡಿ ಒಂದು ಮಜ್ಜಿಗೆ ಹುಳಿ ಮಾಡಿದೆ ನಾನು ಆ್ಯಕ್ಚುಲಿ ಇವತ್ತು. ಮತ್ತೊಂದು ಏನು ಗೊತ್ತಾ, ಅದರಲ್ಲಿ ಪೋಡಿ ಮಾಡ್ತೀವಿ. ಪೋಡಿ ಅಂದರೆ ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಕಾಯಿಸುವಂಥದ್ದು. ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೆ ನಾನು ಅದನ್ನೆಲ್ಲ. ಯಾರಿಗಾದ್ರು ನಮಗೆ ಏನಾದರೂ ಕೊಟ್ಟರು ಅವರಿಗೂ ಒಳ್ಳೆಯದಾಗಬೇಕು ಅಂತ ನಮ್ಮ ಉದ್ದೇಶ. ದೇವರಿಗೆ ನೈವೇದ್ಯ ಮಾಡಿ ತಿನ್ನೋದ್ರಿಂದ ಕೊಟ್ಟವರಿಗೂ ಒಳ್ಳೆಯದಾಗತ್ತೆ. ಇದು ನೆನ್ಪಿಟ್ಕೊಳ್ಳಿ. ನಾವೇ ತಿನ್ನೋದು ಅಂತಂದರೆ ದೇವ್ರ ಮನೆಯಿಂದ ಕದ್ದು ತಿಂದಂಗೆ ನಾವು. ಭಗವದ್ಗೀತೆಯಲ್ಲಿ ಕೃಷ್ಣ ಹಾಗೆಯೇ ಹೇಳ್ತಾರೆ. ಸ್ವಲ್ಪ ಅಲ್ಲಿ ಕಪ್ಪಾಗಿದ್ದನ್ನು ಕಿತ್ತು ಹಾಕೋದಷ್ಟೇ. ಆನಂತರ ಅದರದ್ದು ಮಧ್ಯದ ದಿಂಡು, ಆಮೇಲೆ ಸುತ್ತ ಸಿಪ್ಪೆ ತೆಗೆದು
ಮಜ್ಜಿಗೆ ಹುಳಿಗೆ, ಆನಂತರ ಸ್ವಲ್ಪ ಪೋಡಿಗೆ ಕಟ್ ಮಾಡಿ ಇಟ್ಕೊಂಡೆ. ನೀವು ನೋಡ್ಕೊಂಡು ಬನ್ನಿ ಸಿಪ್ಪೆ ತೆಗೆಯೋದು ಹೇಗೆ ಅಂತ ಅಂದ್ಬಿಟ್ಟು. ಇದು ಅವರ ಮನೆಯದಾದ ಕಾರಣ, ಅವರ ಅಮ್ಮನ ಮನೆಯದಾದ ಕಾರಣ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಬೆಳೆದಿದೆ ಬೇರೆ ಅದು. ನೋಡಿ ಈ ಥರ ನೋಡಿ ಒಂದೊಂದು ಅರ್ಧ ಸೆಂಟಿಮೀಟ್ರಷ್ಟು ಉದ್ದದ್ದು ಕಟ್ ಮಾಡಿಟ್ಕೊಂಡ್ರೆ ಸಾಕು, 1/4 ಇಂಚಷ್ಟು. ಇದು ನಾವು ಮಜ್ಜಿಗೆ ಹುಳಿಗೆ ಇದೇ ಥರ ಕಟ್ ಮಾಡೋದು ನಮ್ಮ ಊರಲ್ಲೆಲ್ಲ. ತುಂಬ ಜನ ಕೇಳ್ತಾ ಇದ್ರು, ಮೊನ್ನೆ ಕಮೆಂಟ್ಸಲ್ಲೂ ಕೇಳಿದ್ರೆ, ನೀವು ಸಾರು ಮಾಡಿದ್ರೆ ಎಲ್ಲರೂ ಉಡುಪಿ ಸಾರು ಅಂತ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ನಿಮ್ಮದು ಸಾರು ಹೇಗೆ ಅಂತ ನಂಬೋದು ಅಂತ ಹೇಳಿ. ನಾವು ಆ್ಯಕ್ಚುಲಿ ತುಳು ಶಿವಳ್ಳಿ ಬ್ರಾಹ್ಮಿನ್ಸ್, ಕೃಷ್ಣ ಮಠದಲ್ಲಿ ಪೂಜೆ ಮಾಡೋರು ಸ್ವಾಮಿಗಳು ಯತಿಗಳು ಎಲ್ಲ ತುಳು ಶಿವಳ್ಳಿ ಬ್ರಾಹ್ಮಣರೇ. ನೋಡಿ ಇದಕ್ಕೆ ನೋಡಿ ಅರಿಶಿಣ ಹಾಕಿ ನೆನೆಯಕ್ಕೆ, ಅದು ನೀರು ಹಾಕಿ ಇಟ್ಟಿದೆ, ಎರಡಕ್ಕೂ ನೀರು ಹಾಕಿಡಬೇಕು. ಆದ ಕಾರಣ ನಮ್ಮ ಮನೆಯಲ್ಲೆಲ್ಲ ಮಾಡೋದು ಉಡುಪಿಯ ಅಡುಗೆನೇ. ಈಗೀಗ ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಾರೆ. ಮುಂಚಿನ ಕಾಲದ ನಮ್ಮ ಅಜ್ಜಿ ಅಂತರೆಲ್ಲ ಯಾರು ಬೆಳ್ಳುಳ್ಳಿ ಟೊಮೆಟೊ ಅಂದರೆ ಇಂಗ್ಲೀಷ್ ತರಕಾರಿಗಳನ್ನೆಲ್ಲ ಬಳಸ್ತಾ ಇರಲಿಲ್ಲ. ನೋಡಿ ಪೋಡಿಗೆ ರೆಡಿ ಮಾಡಿ ಇಟ್ಕೊಳ್ಳೋಣ ಫಸ್ಟು. ಅದನ್ನ ಜರಡಿ ಹಿಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಯಾಕಂದರೆ ತುಂಬ ಏರೇಷನ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು, ಇಲ್ಲಾಂದರೆ ಗಂಟು ಉಳ್ಕೊಂಬಿಡುತ್ತೆ. ನೋಡಿ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಒಂದು 2-3 ಚಮಚೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಆನಂತರ ಅದಕ್ಕೆ ಅರಿಶಿಣ, ನೆಕ್ಸ್ಟು ಉಪ್ಪು, ಮೆಣಸಿನ ಪುಡಿ, ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಅದನ್ನ ಜರಡಿ ಹಿಡ್ಕೊಂಡು ಆನಂತರ ಅದಕ್ಕೆ ಉಪ್ಪು ಮತ್ತು ಓಂಕಾಳು ಇಂಗು ಇಷ್ಟು ಹಾಕಿಟ್ಕೋಬೇಕು. ಕಡಲೆ ಹಿಟ್ಟು ಸ್ವಲ್ಪ ಗ್ಯಾಸು, ಹಾಗೆ ದೀವಿ ಹಲಸು ಕೂಡ ಸ್ವಲ್ಪ ಗ್ಯಾಸು, ಓಂಕಾಳು ಅಥವಾ ಅಜ್ವೈನ್ ಬೇಕಾಗತ್ತೆ. ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ, ನಿಮಗೆ ಅದೆಲ್ಲ ತಿಂದಾಗ. ಯಾರು ಬೆಳೆದ್ರೋ ದಿವಿ ಹಲಸು, ಯಾರಿಂದ ಯಾರಿಗೋ ಬಂತು, ದೇವರು ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಲ್ವಾ. ಯಾರಾದರೂ ಏನಾದರೂ ಕೊಟ್ಟರೆ ನಮಗೆ ಥ್ಯಾಂಕ್ಸ್ ಹೇಳಬೇಕು, ದೇವರಿಗಿಟ್ಟು ಕೊಡುವಂಥ ಸೌಭಾಗ್ಯ ನಮಗೆ ಬೇಕು ಅಂತ ನಾವು ದೇವ್ರ ಹತ್ರ ಕೇಳ್ಕೋಬೇಕು. ನೋಡಿ ಉಪ್ಪು, ಇಂಗು, ಅರಿಶಿನ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ, ಕಾಣ್ಬೋದು. ತೆಗೆದು ಹಾಗೆಯೇ ಹೊರಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇವತ್ತು ನೋಡಿ ಬೆಳಗ್ಗೆ ಅದಕ್ಕೆ ನೀರು ಹಾಕಿ ಕಲಸೋದು, ಚಕ ಅಂತ ಮಾಡಿಬಿಡೋದು, ಇದಾಗುತ್ತೆ ನನಗೆ. ಆನಂತರ ಒಂದೆಲೆಗದು ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಅದಕ್ಕೂ ನಾನು ನೋಡಿ ಇದೆಯಲ್ಲ ಎಂಥದ್ದು ನೆಲ್ಲಿಕಾಯನ್ನೇ ಹಾಕ್ಕೊಂಡೆ. ಹುಣಸೆ ಹಣ್ಣಿನ ಬದಲು ನೆಲ್ಲಿಕಾಯಿ ಯಾವತ್ತೂ ಹೆಲ್ತಿಗೆ ಒಳ್ಳೆಯದು. ನಿನ್ನೆ ಜಿಯೋ ಮಾರ್ಟಿಗೆ ಹೋದಾಗ ನನಗೆ ನೆಲ್ಲಿಕಾಯಿ ಸಿಕ್ತು. ನೋಡಿ ಅದಕ್ಕೆ ನೆಲ್ಲಿಕಾಯಿ ಹಾಕಿದ ನಂತರ ಕಾಯಿ ಮೆಣಸು, ಉಪ್ಪು, ಇಂಗು ಇಷ್ಟು ಹಾಕ್ಕೊಂಡ್ರೆ ಆಗೋಯಿತು. ತೆಂಗಿನಕಾಯಿ ಮಾರನೇ ದಿವಸ ಹಾಕ್ಕೋಬೇಕು. ಆದ ಕಾರಣ ನಾವು ಅಡುಗೆ ಮಾಡಿದಾಗ ಸಾರು ಹೌದಾ ಇಲ್ವೋ ಅಂತ ನಾವು ಏನು ಆನ್ಸರ್ ಹೇಳ್ಬೇಕು, ನಾವು ಪ್ರೂಫ್ ಕೊಡೋಕ್ಕಾಗುತ್ತಾ? ನಾವು ಉಡುಪಿ ಬ್ರಾಹ್ಮಣರೇ ನಾವು, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ನೋಡಿ ಗಂಜಿಗೂ ರೆಡಿ ಮಾಡಿರ್ತಾ ಇದ್ದೀನಿ, ಕಾಣ್ಬೋದು. ತೆಂಗಿನಕಾಯಿ ಗಂಜಿಗೆ ಇದು ಅನ್ಪಾಲಿಶ್ಡ್ ರೈಸ್, ಇದು ಕಜೆ ಬೆಳ್ತಿಗೆ ಅಂತ ಹೇಳ್ತಾರೆ. ಆನಂತರ ನೋಡಿದು ಹೆಸರು ಕಾಳು ಕೋಸಂಬರಿಗೆ ನೆನೆಸಿಟ್ಕೊಂಡು ಬಿಟ್ಟರೆ ಚೆನ್ನಾಗಾಗತ್ತೆ ಅಂದ್ಬಿಟ್ಟು. ನೋಡಿ ಮೊಳಕೆ ಕಟ್ಟೋದೆಲ್ಲ ನಾವು ಮಾಡೋದಿಲ್ಲ, ಸಾಧಾರಣವಾಗಿ ನೆನೆಸಿ ಮಾಡ್ತೀವಿ ಅಷ್ಟೇ. ಆನಂತರ ಸೌತೆಕಾಯಿ ಸಿಪ್ಪೆ ತೆಗೆದಿಟ್ಟೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ತೆಂಗಿನಕಾಯಿ ಇಟ್ಕೊಂಡು ನಾನು ಮಲ್ಕೊಳ್ಳೋದು. ಆ್ಯಕ್ಚುಲಿ ಅನ್ನಕ್ಕೆಲ್ಲ ಅಕ್ಕಿ ರೆಡಿ ಮಾಡಿಟ್ಟು ಈಗ ತಟ್ಟೆ ಇಡ್ಲಿ ಮಾಡೋದು. ನಾನು ಹೇಳಿದೆ 5-in-1 ದೋಸೆ ಬ್ಯಾಟ್ರ್. ಒಂದು ಸಲ ದೋಸೆ ಹಿಟ್ಟರು ಬೇದರೆ ತಟ್ಟೆ ಇಡ್ಲಿ, ಆನಂತರ ನೀವು ಇದು ಇಂಥದ್ದು ಉತ್ತಪ್ಪಮು, ದೋಸೆ, ಪಡ್ಡು ಇಷ್ಟು ಬಗ್ಗೆ ನಾವು ಮಾಡ್ಬೋದು ಅದರಲ್ಲಿ. ಅಂಥ ಹಿಟ್ಟು ನಾನು ಮಾಡುವಂಥದ್ದು ತುಂಬ ಸಲ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಯಾರಿಗಾದ್ರು ಅರ್ಥ ಆಗಲಿಲ್ಲ ಅಂತ ಹೇಳಿ ನನ್ನ ಹತ್ರ, ಇನ್ನೊಂದು ಸಲ ಡೀಟೇಲಾಗಿ ತೋರಿಸ್ತೀನಿ ನಾನು ಅದನ್ನ. ತುಂಬ ಚೆನ್ನಾಗಾಗತ್ತೆ ನೋಡಿ. ಅದಕ್ಕೆ ತಟ್ಟೆ ಇಡ್ಲಿ ಪಾತ್ರಕ್ಕೆ ನಾನು ಹತ್ರ ಸ್ಪ್ರೇ ಬಾಟ್ಲ್ ತೊಗೊಂಬಂದಿದ್ದಲ್ಲ, ತುಂಬ ಹೆಲ್ಪ್ ಆಗುತ್ತೆ. ಒಂದು ಲಿಮಿಟಲ್ಲಿ ಎಣ್ಣೆ ಹೋಗುತ್ತೆ, ಅದನ್ನ ಸ್ಪ್ರೆಡ್ ಮಾಡಿ ಇಟ್ಕೋತೀನಿ ನಾನು, ನೋಡ್ಬೋದು. ನೋಡಿ ಈ ಥರ ಇಟ್ಕೊಂಡಿದ್ದೀನಿ, ಕಾಣ್ಬೋದು. ಬೆಳಗ್ಗೆ ಬೇಗ ಆಗಿಬಿಡುತ್ತೆ ಅಂತಂದು ಅಷ್ಟೇ. ಇದಕ್ಕೆ ಕುಕ್ಕರ್ ಪಾತ್ರೆಗೆ ನೀರು ಹಾಕಿ ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕಿಟ್ರೆ ಆಗೋಗ್ಬಿಡ್ತು. ನಾನು ಇದನ್ನು ಡೀಟೇಲಾಗಿ ತೋರಿಸಿಲ್ಲ, ಇಡ್ಲಿ ಹಾಕೋಸ್ತಾನೆ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ದ್ವಾದಶಿಗೆ ನೋಡ್ಬೋದು. ತೆಂಗಿನಕಾಯಿ ಹೆರ್ದಿಟ್ಕೊಂಡು ಇಟ್ಕೋತೀನಿ ನಾನು. ನಮ್ಮ ಮನೇಲಿ ಏನು ಗೊತ್ತಾ, ನೈವೇದ್ಯ ಆದಂಥ ತೆಂಗಿನಕಾಯಿ ಇದನ್ನು ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ ಇಡ್ಲಿ ಹಿಟ್ಟನ್ನು ನೋಡ್ಬೋದು ನೀವಿಲ್ಲಿ. ನೆಕ್ಸ್ಟ್ ಡೇ ಏನು ಮಾಡಿದೆ ಅಂತ ತೋರಿಸ್ತಾ ಬರ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ನೀವು ಗಂಜಿಗೆ ಬೇಯಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗಿದೆ ಅಂತ ಕಾಣ್ಬೋದು. ಈ ಕಡೆ ಹೆಸರು ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಆನಂತರ ಇಲ್ಲಿ ನೋಡಿ ಇದನ್ನ ಬೇಯಕ್ಕೆ ಇಟ್ಟಿದ್ದೀನಿ, ದೀವಿ ಹಲಸನ್ನು.
ನೋಡಿ ಅದಕ್ಕೆ ಒಂದೆರಡು ಕಾಯಿ ಮೆಣಸು ಹಾಕ್ಕೋಬೇಕು. ಆನಂತರ ಬರೀ ತೆಂಗಿನಕಾಯಿ ರುಬ್ಕೋಬೇಕು ನಾವು. ಅದಕ್ಕೆ ನಮ್ಮ ಊರಲ್ಲಿ ಖಾರ ಎಲ್ಲ ಹಾಕೋದಿಲ್ಲ, ಮೆಣಸಿನಕಾಯಿನ ಸೀಳಿ ಹಾಕ್ತೀವಿ, ಸಪ್ಪೆನೇ ಬರುತ್ತೆ ನೋಡಿ. ಇದು ತೆಂಗಿನಕಾಯನ್ನು ಪುಡಿ ಗಟ್ಟಿ ಇತ್ತಲ್ಲ, ದೊಡ್ಡ ದೊಡ್ಡ ಪೀಸ್, ಅದನ್ನ ಪುಡಿ ಮಾಡ್ಕೊಂಡು ಅದಕ್ಕೆ ಹಾಕಿ ಕುದಿಸಬೇಕು. ಸ್ವಲ್ಪ ಉಪ್ಪು ಹಾಕಿದರೆ ಸರಿ. ನಮ್ಮೂರಿದು ಫೇಮಸ್ ಇದು, ಈ ಸೆಕೆಗಂತೂ ಹೇಳಿ ಮಾಡಿಸಿದಂಥ ದಿವ್ಯ ಹಲಸು. ನನ್ನ ಫ್ರೆಂಡ್ ಆಶಕ್ಕ ಕೊಟ್ಟರು. ಯಾರ ಮನೆಯಲ್ಲಿ ಬೆಳೆದಿದೆಯೋ, ಯಾರು ಕೊಟ್ಟರು, ಒಟ್ಟು ದೇವರಿಗೆ ಒಳ್ಳೇದು ಮಾಡಲಿ ಅಂತ ನಾವು ಆಶಿಸಬೇಕು. ಅದನ್ನ ದೇವರಿಗೆ ನಿವೇದನೆ ಮಾಡಿ ತಿನ್ನಬೇಕು ಅಂತ ಅರ್ಥ. ನೋಡ್ಬೋದು, ಉಪ್ಪು ಹಾಕಿ ಅದನ್ನು ನೀಟಾಗಿ ಮಗಚಿ ಕುದಿಯೋಕ್ಕೆ ಇಟ್ಬಿಡಿ. ಮಗಚಬೇಕಿದ್ರೆ ತುಂಬ ಜಾಗ್ರತೆ, ತುಂಬ ಸ್ಮೂತಾಗಿರುತ್ತೆ, ಪೀಸ್ ಆಗುತ್ತೆ. ತೀರಾ ಜಾಸ್ತಿ ಬೇಯೋಕ್ಕೂ ಬಿಡ್ಬಿಡಿ, ಚೆನ್ನಾಗಾಗೋದಿಲ್ಲ. ಅಷ್ಟೊತ್ತಿಗೆ ಈ ಬೇಳೆ ಇದೆಯಲ್ಲ, ಹೆಸರು ಬೇಳೆ ಮುಕ್ಕಾಲು ವಾಸಿ ಬೆಂದಿದೆ. ಅದಕ್ಕೆ ನಾವು ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಕ್ಸರನ್ನು, ಅದನ್ನ ಹಾಕಿ ಕುದಿಸ್ಬೇಕು. ಆನಂತರ ತಂಬುಳಿಗೆ ಮತ್ತು ಈ ದಾಲಿಗೆ ಒಂದು ಒಗ್ಗರಣೆ, ಅಂದರೆ ತುಪ್ಪ ಮತ್ತು ಜೀರಿಗೆಯಲ್ಲಿ ಮತ್ತು ಕರಿಬೇವಿನ ಸೊಪ್ಪಲ್ಲಿ ಒಗ್ಗರಣೆ ಹಾಕಿದ್ದೆ. ನೆಕ್ಸ್ಟ್ ಇನ್ನೊಂದಕ್ಕೆ ಅಂದರೆ ಮಜ್ಜಿಗೆ ಹುಳಿಗೆ ಮತ್ತು ಚಟ್ನಿ ಕೋಸಂಬರಿಗೆ ಉದ್ದಿನಬೇಳೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದ್ದೆ. ಅದನ್ನ ನಾನು ವೀಡಿಯೋ ಮಾಡಿರಲಿಲ್ಲ, ಪದೇ ತೋರಿಸ್ತೀನಲ್ವ ಅಂತಂದ್ಬಿಟ್ಟು. ಇದು ಬೇಯೋಕ್ಕೆ ಬಿಡಿ. ಅಷ್ಟೊತ್ತಿಗೆ ನೋಡಿ, ಇದು ಕುದಿ ಬಂದಾಗಿತ್ತು. ಮಜ್ಜಿಗೆ ಹೊಡಿದ್ದು ನಾನು ಆ ಕಡೆಯಿಂದ ಇಟ್ಟಿದ್ನಲ್ಲ, ಅದಕ್ಕೆ ಏನು ಗೊತ್ತಾ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ತುಂಬ ಘಮ ಬರುತ್ತೆ. ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿ ಆನಂತರ ಮಜ್ಜಿಗೆ ಹಾಕ್ಕೋಬೇಕು ನಾವು. ತುಂಬ ಇಂಪಾರ್ಟೆಂಟು. ಕೆಲವರು ಬಿಸಿ ಇರುವಾಗಲೂ ಹಾಕೋದಿಲ್ಲ, ತಣ್ಣಗಾದ ನಂತರನೇ ಹಾಕ್ತಾರೆ. ಮಜ್ಜಿಗೆ ಅಥವಾ ಮೊಸರನ್ನು ಕುದಿಸಬಾರ್ದು ಯಾವತ್ತು. ನೋಡಿ, ಇಷ್ಟಾದ ನಂತರ ನಾನು ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕ್ಕೊಂಡೆ. ನಮಗೆಲ್ಲ ಸ್ವಲ್ಪ ಸಿಹಿ ಇಷ್ಟ ಆಗುತ್ತೆ. ಹುಳಿ ಇದ್ದರೆ ಯಾರೂ ನಮ್ಮ ಮನೇಲಿ ತಿನ್ನಲ್ಲ ಅದನ್ನ. ನೋಡಿ, ಒಂದು ಸ್ವಲ್ಪ ಒಂದು ಚಮಚೆಯಷ್ಟು ಹಾಕ್ಕೊಂಡೆ, ನೀವು ಕಾಣ್ಬೋದು ಇಲ್ಲಿ. ಇದನ್ನ ತೀರಾ ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದೆರಡು ಕಾಯಿ ಮೆಣಸು ಜಾಸ್ತಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಈಗ ನೋಡಿ, ಮೊಸರು ತೊಳಿಬೇಕಂದ್ರೆ ಕೆನೆ ಇಟ್ಟಿರ್ತೀನಲ್ವ, ಅದನ್ನ ತೊಳಿಯೋಕ್ಕೆ ಅಂತ ಬಿಸಿನೀರಿಟ್ಟೆ, ನೀವು ಕಾಣ್ಬೋದಲ್ಲಿ ಬಿಸಿನೀರು ಹಾಕಿದ್ದು ತೊಳಿಬೇಕು. ಆ ನಡುವಿನ ಗ್ಯಾಪಲ್ಲಿ ನೋಡಿ ತಂಬುಳಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಕೇಪಳ ಹೂ ಅಂದರೆ ದುರ್ಗಾ ಪೂಜೆಗೆಲ್ಲ ಬಳಸ್ತೀವಲ್ವ ನಾವು, ಗುಡ್ಡೆಲೆಲ್ಲ ಸಿಗುತ್ತೆ. ಕಸಿ ಬಳಸೋದಕ್ಕಿಂತ ನಾವು ಇದು ನ್ಯಾಚುರಲ್ಲಾಗಿ ಬೆಳೆದಿರುತ್ತಲ್ಲ ಕಾಡಲ್ಲಿ ಗುಡ್ಡೆಯಲ್ಲೆಲ್ಲ, ಅಂಥದ್ದನ್ನೆಲ್ಲ ಈ ತಂಬುಳಿಗೆ ಬಳಸಬೇಕು. ಈ ಬೆವರು ವಾಸನೆ ಎಲ್ಲ ಬರುತ್ತೆ ನೋಡಿ, ಯೂರಿನ್ ಪಾಸ್ ಆದಾಗ ವಾಸನೆ ಎಲ್ಲ ಬರುತ್ತೆ ನೋಡಿ, ಅಂಥವ್ರಿಗಿದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ. ಮೂತ್ರಕೋಶದಲ್ಲಿ ಕಲ್ಲಾಗೋದನ್ನು ಇದು ತಡೆಯುತ್ತೆ ನೋಡಿ. ತೆಂಗಿನಕಾಯಿ, ಅದಕ್ಕೆ ಜೀರಿಗೆ, ಬೇಕಂದರೆ ಪೆಪ್ಪರ್, ಓಮ್ ಕಾಳು ಹಾಕ್ಕೊಳ್ಬೋದು. ನಾನು ಅದು ಹಾಕ್ಕೊಂಡಿರಲಿಲ್ಲ. ಉಪ್ಪು ಹಾಕ್ಕೊಂಡು ರುಬ್ಕೊಂಡು ನೆಕ್ಸ್ಟ್ ಅದಕ್ಕೆ ಮಜ್ಜಿಗೆ ಹಾಕ್ಕೊಳ್ಬೇಕು ಅಷ್ಟೇ. ನಾನು ಸ್ವಲ್ಪನೇ ಮಾಡಿರೋದು, ಒಂದೊಂದು ಸೌಟು ಬರೋ ಹಾಗೆ ನೋಡಿ. ಮಜ್ಜಿಗೆ ಹಾಕಿ ಆಮೇಲೆ ಒಟ್ಟಿಗೆ ಇದು ಒಗ್ಗರಣೆಲ್ಲ ಕೊನೆಗೆ ಮಾಡಿದೆ ನಾನು ನೋಡಿ. ಇದಾದ ನಂತರ ಅದಕ್ಕೂ ಸ್ವಲ್ಪ ಬೆಲ್ಲ ಹಾಕಿದೆ. ಈಗ ಒಂದು ಚಟ್ನಿ ಮಾಡೋಣ. ಈ ಕಡೆಯಿಂದ ನಾನು ನಿನ್ನೆಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ನೆಲ್ಲಿಕಾಯಿ ಎಲ್ಲ, ಅದನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಕೊಂಡ್ರೆ ಆಗಿಬಿಡ್ತು ಚಟ್ನಿ ಕೂಡ. ಒಗ್ಗರಣೆ ಕೊನೆಗೇ ಹಾಕ್ಕೊಂಡೆ ನಾನು. ಖಾರ ಜಾಸ್ತಿ ಬೇಕು ಅಂತ ಹೇಳೋರು ಖಾರ ಜಾಸ್ತಿ ಹಾಕ್ಕೊಳ್ಳಿಲ್ಲೆಲ್ಲ. ನೆಲ್ಲಿಕಾಯಿ ಇಲ್ಲ ಅಂತ ಅನ್ನೋರು ಹುಣಸೆ ಹಣ್ಣು ಹಾಕ್ಕೊಳ್ಳಿ ನೋಡಿ. ಚಟ್ನಿನೂ ರೆಡಿ ಆಗಿಬಿಡ್ತು. ಬೆಳಗ್ಗೆ ಸ್ವಲ್ಪ ಹರಿಬರಿ ಆಗುತ್ತೆ ನೋಡಿ. ಇದಾದ ನಂತರ ಅಷ್ಟೊತ್ತಿಗೆ ಇದೊಂದು ದಾಲ್ ಎಲ್ಲ ಬೆಂದಿತ್ತು. ಅದಕ್ಕೆ ಹುಣಸೆ ಹಣ್ಣು ಅಥವಾ ಲಿಂಬೆಹಣ್ಣು ಹಾಕಿರಲಿಲ್ಲ. ಲಿಂಬೆಹಣ್ಣು ಇದ್ದರೆ ಲಿಂಬೆಹಣ್ಣು ಹಾಕ್ಕೊಳ್ಳಿ. ನಂತರ ನೆಲ್ಲಿಕಾಯಿ ಇತ್ತು ಅಂದರೆ ಅದನ್ನೇ ಒಂದು 2 ನೆಲ್ಲಿಕಾಯಿನ ತುರಿದು ಹಾಕ್ಕೊಂಡೆ ಹುಳಿಗೆ. ತುಂಬಾ ಚೆನ್ನಾಗಾಗುತ್ತೆ ನೆಲ್ಲಿಕಾಯಿ. ದಿನ 1-2 ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಬರುತ್ತೆ, ವಿಟಮಿನ್ ಸಿ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ಇದೊಂದು ಕುದಿ ಬಂದರೆ ಆಗೋಗ್ಬಿಡ್ತು. ಅಷ್ಟೊತ್ತಿಗೆ ನೋಡಿ, ನಾನು ಬೆಣ್ಣೆ ತೆಗಿಲಿಕ್ಕೆ ಬಂದೆ ಈ ಕಡೆಯಿಂದ ನೋಡಿ. ಬೆಣ್ಣೆ ಚಕ ಅಂತ ಬೆಣ್ಣೆ ಬಂದುಬಿಡುತ್ತೆ, ಏನು ಕಷ್ಟ ಇಲ್ಲ ಇದರಲ್ಲಿ, ಕೆನೆ ತೆಗೆದಿಡೋದ್ರಿಂದ.
ನಾರ್ಮಲಾಗಿ ದಿನ ಬೆಣ್ಣೆ ತೆಗಿತೀವನು ಸ್ವಲ್ಪ ಕಷ್ಟ ಬರ್ಬೋದೇನೋ. ಒಂದು ಚೊಂಬಲ್ಲಿ ಕೆನೆ ಎಲ್ಲ ಹಾಕ್ತಾ ಬರ್ತಾರೆ, 3-4 ದಿವಸಕ್ಕೊಂದ್ಸಲ ನಾನು ತೊಳಿತೀನಿ. ನಮ್ಮ ಅತ್ತೆ 2 ದಿವಸಕ್ಕೆ ತೊಳಿತಾಯಿದ್ರು. ಆನಂತರ ನೋಡಿ ಕೋಸಂಬರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಮುಳ್ಳು ಸೌತೆ ಕೊಚ್ಚಿ ಹಾಕಿ, ಹೆಸರು ಕಾಳು ಮತ್ತು ಮುಳ್ಳು ಸೌತೆ ಕೋಸಂಬರಿ. ಅದಕ್ಕೂ ಸ್ವಲ್ಪ ನಾನು ಆ್ಯಕ್ಚುಲಿ ನಿಂಬೆಹಣ್ಣು ಹಾಕಿರಲಿಲ್ಲ, ಒಂದು ನೆಲ್ಲಿಕಾಯಿನೇ ಹಾಕಿ ಉಪ್ಪು ಹಾಕಿ ತೆಂಗಿನಕಾಯಿ ತುರಿ ಹಾಕಿದರೆ ಆಗೋಗ್ಬಿಡ್ತು. ಆಮೇಲೆ ಜ್ಯೂಸಿಗೆ ರೆಡಿ ಮಾಡಿಟ್ಟಿದ್ನಲ್ಲ ನಿನ್ನೆ ಪುದೀನದ್ದು, ಅದು ತೆಂಗಿನಕಾಯಿ ಹಾಲು ತಗೊಳ್ಳೋಂಗೆ ಜ್ಯೂಸ್ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ನಾನು ಇದು ಕೂಡ ಹಾಕಿದ್ದೆ, ಸೋಂಪು ಕೂಡ ಹಾಕಿದ್ದೆ. ಇದು ನೆಲ್ಲಿಕಾಯಿ ಆನಂತರ ಪುದೀನ ಎಲ್ಲ ತುಂಬ ರಿಫ್ರೆಶ್ ಆಗುತ್ತೆ. ನಾವು ನೀರು ಕುಡಿಯೋದೇ ಉಪವಾಸ ಮಾಡೋದ್ರಿಂದ ತುಂಬಾ ಬಾಯಾರಿಕೆ ಆಗ್ತಿರುತ್ತೆ. ಇಂಥದ್ದು ಏನಾದರೂ ಡ್ರಿಂಕ್ಸ್ ಬೇಕು ನಮಗೆ, ಒಂದೇ ಸಲ ಬಾಯಾರಿಕೆ ನಿಲ್ಲಬೇಕು ಅಂತನೋರಿಗೆ ಈ ಥರ ಜ್ಯೂಸು ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಕಿತ್ತಳೆ ಹಣ್ಣಿನ ಜ್ಯೂಸು, ಒಂದು ನಿಂಬೆ ಹಣ್ಣಿನ ಪಾನಕ, ಪೆಪ್ಪರ್ ಹಾಕಿ ಇದೆಲ್ಲ ಮಾಡ್ಬೋದು. ನೀವು ನೋಡಿರ್ಬೋದು, ನಾನು ಪೆಪ್ಪರ್ ಜೀರಿಗೆ ಪುಡಿ ಕೂಡ ಹಾಕಿದ್ದೆ. ಖಾರವಾಗಿ ಗಂಟ್ಲಿಗೆ ಹಿತ ಅನ್ನಿಸ್ತಾ ಇತ್ತು ನೋಡಿ. ಆನಂತರ ಅದಕ್ಕೆ ಬೇಕಾದಷ್ಟು ಬೆಲ್ಲ, ನಾನು ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡೆ ನೋಡ್ಬೋದು. ನಿಮಗೆ ಯಾವುದು ಬೇಕೋ ಅನುಕೂಲ ಆಗುತ್ತೋ ಅದನ್ನ ಹಾಕ್ಕೊಳ್ಳಿ. ಬೆಲ್ಲ ಬೆಟರ್ ಅಷ್ಟೇ. ಹಾಕ್ಕೊಂಡು ಮಗಚಿ ದೇವರಿಗೆ ಇಟ್ಬಿಟ್ಟೆ. ನೋಡಿ ಹಾಗೇ ಬಿಡ್ತು. ಆನಂತರ ರಸಾಯನಕ್ಕೆ ಬರೋಣ. ಕರ್ಬೂಜ ಹಣ್ಣು ಇತ್ತು ನನ್ನ ಹತ್ರ, ಕರ್ಬೂಜದ ಹಣ್ಣಿದು ರಸಾಯನ ಮಾಡ್ತಾಯಿದ್ದೀನಿ, ನೀವು ಕಾಣ್ಬೋದು ಇಲ್ಲಿ. ಚಕ ಅಂತ ಅದರ ತಿರುಳು ತೆಗೆದು ಆ ನೀರನ್ನು ಎಸಿಬೇಡಿ. ಬಾಳೆಹಣ್ಣು, ಮನೆಯದು ಬಾಳೆಹಣ್ಣು ಇತ್ತು, ಮನೆಯಲ್ಲೇ ಬೆಳೆದಿರುವಂಥದ್ದು ಅದು. ಮತ್ತು ನೋಡಿ ಇದು ಕರ್ಬೂಜದ ಹಣ್ಣು ಹಾಕಿ ರಸಾಯನ ಮಾಡ್ತಾಯಿದ್ದೀನಿ. ಆನಂತರ ಇನ್ನು ತಿರುಳು ಇನ್ನೂ ಅದರಲ್ಲಿ ಉಳ್ಕೊಂಡಿರತ್ತಲ್ಲ, ಅದನ್ನ ಮತ್ತೆ ಸ್ವಲ್ಪ ಈಗ ತೆಗೆದಿಟ್ಕೊಂಡಿದ್ದನ್ನು ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ತಿರುಗಿಸಿ ಹಾಕಿದರೆ ಸ್ವಲ್ಪ ದಪ್ಪ ಬರುತ್ತೆ. ಆನಂತರ ತೆಂಗಿನಕಾಯಿ ಹಾಲು ಹಾಕಬೇಕು. ಅದಕ್ಕೆ ತೆಂಗಿನಕಾಯಿ ಹಾಲು ಗಂಜಿಗೆ ಮತ್ತು ಇದಕ್ಕೆ ಕೊನೆಗೆ ಹಾಕ್ಕೊಂಡೆ ಆ್ಯಕ್ಚುಲಿ. ಯಾರೆಲ್ಲ ದ್ವಾದಶಿಗೆ ಏನೆಲ್ಲ ಪಾರಣೆ ಮಾಡಿದ್ರ ಅಂತ ಕಮೆಂಟ್ಸಲ್ಲಿ ಹೇಳಿ. ನೋಡಿ ಅದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಅದನ್ನ ಮಗಚಿ, ಆನಂತರ ಅದೇ ಹೇಳಿದ್ನಲ್ಲ ಸ್ವಲ್ಪ ಉಳಿದಿರೋದು ಅದರಲ್ಲಿ ಇರುತ್ತಲ್ವ ಮೀನು, ಇದರಲ್ಲಿ ನಾವು ಎಲ್ಲ ತೆಗೆದಾಕಿರ್ತೀವಿ ಅಂತ ಅಂದ್ಕೊಳ್ಳೋದು, ಅದನ್ನೆಲ್ಲ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಆ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಅದಕ್ಕೆ ಹಾಕ್ಕೊಂಡೆ. ಆನಂತರ ತೆಂಗಿನಕಾಯಿ ಹಾಲು ಹಾಕ್ಕೊಂಡೆ. ನಾನು ಅದೆಲ್ಲ ವೀಡಿಯೋ ಮಾಡಿಲ್ಲ ಆ್ಯಕ್ಚುಲಿ. ಹಾಲು ಹಾಕದಿದ್ದರೂ ನಿಮಗೆ ಹಾಗೆಯೇ ತಿನ್ನೋಕ್ಕೂ ಚೆನ್ನಾಗಾಗುತ್ತೆ ಇದು ನೋಡಿ. ಆಗಿಬಿಡ್ತಿದ್ದು ನೋಡಿ. ಈಗ ಬೋಂಡ, ಜೀಗುಜ್ಜೆದ್ದು ಬೋಂಡ ಮಾಡೋಣ, ಅದು ನೋಡೋಣ. ಬಜ್ಜಿ, ಜೀಗುಜ್ಜೆ ಬಜ್ಜಿ ಮಾಡೋಣ. ದೀವಿ ಹಲಸಿದ್ದು ನಾನು ನಿನ್ನೆ ಎಲ್ಲ ಕಲಸಿದ್ದು, ಇದು ರೆಡಿ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋದು. ದಿವಿ ಹಲಸನ್ನು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಆಗಿಬಿಡ್ತು. ಈ ಓಂಕಾಳು ಹಾಕೋದು, ಇಂಗು ಹಾಕೋದನ್ನು ಮರಿಬೇಡಿ, ತುಂಬ ಗ್ಯಾಸ್ ಆಗುತ್ತೆ. ಇಲ್ಲಾಂದರೆ ಅದು ಒಂದು ಸ್ವಲ್ಪ ಗಟ್ಟಿ, ದೋಸೆ ಹಿಟ್ಟಿನ ಗಟ್ಟಿಗೆ ಬಂದರೆ ಸಾಕು, ನೀವು ನೋಡ್ಬೋದು ಇಲ್ಲಿ. ಆನಂತರ ನೋಡಿ ದೀವಿ ಹಲಸನ್ನ ಚಕ ಅಂತ ಕಟ್ ಮಾಡಿ ಎಣ್ಣೆಯಲ್ಲಿ ಬಿಟ್ಕೋತಾ ಬಂದೆ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಎಲ್ಲ ಒಂದೊಂದನ್ನೇ ಎಣ್ಣೆಯಲ್ಲಿ ಬಿಟ್ಕೋತಾ ಬನ್ನಿ. ಹೇಗಾಯಿತು ಇವತ್ತಿನ ವಿಡಿಯೋ ಅಂತ ಹೇಳಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಿವಿ ಹಲಸು ಇದೇ ಥರ ನಾವು ಆಲೂಗೆಡ್ಡೆದೆಲ್ಲ ಮಾಡ್ಬೋದು. ಅದೇ ಹೇಳಿದಲ್ಲ, ಹೀರೆಕಾಯಿದ್ದು ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಒಂದು ರಸಾಯನಕ್ಕೆ ತೆಂಗಿನಕಾಯಿ ಹಾಲು ಹಾಕಿದ್ದೀನಿ ನೋಡ್ಬೋದು. ಗಂಜಿಗೂ ತೆಂಗಿನಕಾಯಿ ಹಾಲು ಹಾಕಿ ಕುದಿಯೋಕೆ ಇಟ್ಬಿಟ್ಟಿದೆ ನೋಡ್ಬೋದು. ನೋಡಿ ಅನ್ನ ಎಲ್ಲ ನೋಡ್ಬೋದು, ಅನ್ನ, ಚಟ್ನಿ, ಕೋಸಂಬರಿ, ಇಡ್ಲಿ ಇದೆಲ್ಲ ನೋಡ್ಕೋತಾ ಬನ್ನಿ. ನೋಡಿ ತಂಬುಳಿ, ದಾಲ್, ಒಂದು ಕಡೆ ಪೋಡಿ, ನಮ್ಮದು ಜ್ಯೂಸು, ಇಡ್ಲಿ ಎಲ್ಲ ನೋಡ್ಕೋತಾ ಬನ್ನಿ. ರಸಾಯನ ಎಲ್ಲ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ಸ್ ಮಾಡಿ ಆಯಿತಾ, ಹೇಗಾಯಿತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.